ಸದಾ ಒಂದಿಲ್ಲೊಂದು ವಿಭಿನ್ನ ವಿಚಾರ ಹಾಗೂ ವಿಡಿಯೋಗಳ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ಸಕ್ರಿಯರಾಗಿರುವ ಉದ್ಯಮಿ ಆನಂದ್ ಮಹೀಂದ್ರ ಇದೀಗ ಮತ್ತೊಂದು ವಿಷಯಕ್ಕೆ ಎಲ್ಲರ ಗಮನ ಸೆಳೆದಿದ್ದಾರೆ. ಕೈಕಾಲು ಇಲ್ಲದ ಶ್ರಮಜೀವಿಯ ವಿಡಿಯೋ ತಮ್ಮ ಟ್ವಿಟರ್ ಅಕೌಂಟ್ನಲ್ಲಿ ಶೇರ್ ಮಾಡಿಕೊಂಡಿರುವ ಅವರು ಆತನಿಗೆ ಕೆಲಸದ ಆಫರ್ ಸಹ ನೀಡಿದ್ದಾರೆ. ವಿಶೇಷ ಚೇತನ ವ್ಯಕ್ತಿಯೋರ್ವ ಮನೆಯ ಜವಾಬ್ದಾರಿ ಹೊತ್ತುಕೊಂಡು ವಿಭಿನ್ನವಾಗಿ ವಿನ್ಯಾಸ ಮಾಡಿರುವ ಬೈಕ್ ಸಹಾಯದಿಂದ ಕೂಲಿ ಕೆಲಸ ಮಾಡ್ತಾನೆ. ಅದರಿಂದ ಬರುವ ಹಣದಿಂದ ಹೆಂಡತಿ, 2 ಮಕ್ಕಳು ಹಾಗೂ ವಯಸ್ಸಾದ ತಂದೆಯನ್ನ ನೋಡಿಕೊಳ್ತಿದ್ದಾರೆ. ಕೆಲ ದಾರಿ ಹೋಕರು ಈತನ ಪ್ರಶ್ನೆಗೊಳಪಡಿಸಿದಾಗ ತನ್ನ ಸ್ಟೋರಿ ಹೇಳಿಕೊಂಡಿದ್ದಾನೆ. ಜೊತೆಗೆ ತಾನು ಯಾವ ರೀತಿಯಾಗಿ ವಾಹನ ತಯಾರು ಮಾಡಿದ್ದೇನೆ ಎಂಬುದನ್ನು ತಿಳಿಸಿದ್ದು ಕೆಲ ದೂರ ರೈಡ್ ಮಾಡಿ ತೋರಿಸಿದ್ದಾನೆ. ಇದರ ವಿಡಿಯೋ ತುಣುಕೊಂದನ್ನು ಉದ್ಯಮಿ ಆನಂದ್ ಮಹೀಂದ್ರ ತಮ್ಮ ಟ್ವಿಟರ್ನಲ್ಲಿ ಶೇರ್ ಮಾಡಿಕೊಂಡಿದ್ದು, ಇದು ಯಾರು ಎಂಬುದು ನನಗೆ ತಿಳಿದಿಲ್ಲ, ಎಷ್ಟು ಹಳೆಯ ವಿಡಿಯೋ ಎಂಬುದು ಸಹ ಗೊತ್ತಿಲ್ಲ, ಆದರೆ ಈ ವ್ಯಕ್ತಿಯ ಪರಿಶ್ರಮ ನಿಜಕ್ಕೂ ಶ್ಲಾಘನೀಯ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿರುವ ಅವರು ಮಹೀಂದ್ರ ಲಾಜಿಸ್ಟಿಕ್ಸ್ ಸಂಸ್ಥೆಯಲ್ಲಿ ಬಿಸಿನೆಸ್ ಅಸೋಸಿಯೇಟ್ ಮಾಡಿ ಎಂದು ಸೂಚನೆ ನೀಡಿದ್ದಾರೆ. ಈ ಮೂಲಕ ವಿಶೇಷ ಚೇತನ ವ್ಯಕ್ತಿಗೆ ಬಹುದೊಡ್ಡ ಉದ್ಯೋಗದ ಆಫರ್ ಒಂದನ್ನು ನೀಡಿದ್ದಾರೆ. ಸ್ಕೂಟರ್ ಅನ್ನ ಸರಕು ವಾಹನದ ರೀತಿಯಾಗಿ ಪರಿವರ್ತನೆ ಮಾಡಿಕೊಂಡಿರುವ ವ್ಯಕ್ತಿ ಎಕ್ಸಲರೇಟ್ ಹಾಗೂ ಬ್ರೇಕ್ಗಳನ್ನು ತಮ್ಮ ಭುಜದ ಭಾಗದಿಂದ ನಿರ್ವಹಣೆ ಮಾಡ್ತಾರೆ. ಕಳೆದ 5 ವರ್ಷಗಳಿಂದಲೂ ಈ ವಾಹನದ ಮೂಲಕವೇ ಜೀವನ ನಡೆಸ್ತಾ ಇದ್ದು ತನ್ನ ಕುಟುಂಬವನ್ನು ನೋಡಿಕೊಳ್ತಿದ್ದಾರೆ. ಲಭ್ಯವಾಗಿರುವ ಮಾಹಿತಿ ಪ್ರಕಾರ ಈತ ದೆಹಲಿಯ ಮಾರುಕಟ್ಟೆಯಲ್ಲಿ ಕೂಲಿ ಕೆಲಸ ಮಾಡ್ತಾನೆ ಅಂತ ಅನೇಕರು ತಿಳಿಸಿದ್ದಾರೆ. ಆನಂದ್ ಮಹೀಂದ್ರ ಅವರ ಕಣ್ಣಿಗೆ ಈ ವಿಡಿಯೋ ಕಾಣ ಸಿಕ್ತಿದ್ದಂತೆ ಕೆಲಸದ ಆಫರ್ ಕೂಡ ನೀಡಿದ್ದಾರೆ. इसमें इंजन लगा रखा है स्कूटी का। कमाल है यार, मोड़ता कैसे है? अच्छा, मोड़ के दिखा और रेस वहां से देगा, चल पड़ेगी। कितने दिन से चला रहा है? ये होगा 5 साल हो गए। कमाल है यार। मेरे जो छोटे छोटे बच्चे हैं, अच्छा, बीबी है, एक बुरा बाप है, चलिए जाकर नहीं भाई कमाल है ना। लोग जिनके हाथ पैर है वो भी काम नहीं करते, स्कूटी चला रहा है भाई, बहुत बढ़िया सच में। नहीं चलिए भाई, ऑटो आगे करिए भाई, चला के दिखाएगा अभी। ठीक है दोस्त, चला ओके।